ನಮಸ್ಕಾರ. ನಾವಿರುವಂಥದ್ದು ಮಾಣಿ ಮೈಸೂರು ಮುಖ್ಯ ರಸ್ತೆಯ ಮಿತ್ತೂರಿನಲ್ಲಿ, ಪುತ್ತೂರಿನಿಂದ ಕೆಲವೇ ಕಿಲೋಮೀಟರ್ ದೂರ ಇರುವಂತಹ ಮಿತ್ತೂರಿನಲ್ಲಿ ಒಂದು ಸುಸಜ್ಜಿತ ಪ್ರದೇಶದಲ್ಲಿ ಒಂದು MRPL ಅವ್ರದ್ದು ಹೈ ಕ್ಯೂ ಆರಂಭ ಆಗಿದೆ. MRPL ಅವ್ರದ್ದು ಪೆಟ್ರೋಲ್ ಬಂಕ್, ಮಂಗಳೂರು ರಿಫೈನರಿ ಆ್ಯಂಡ್ ಪೆಟ್ರೋಕೆಮಿಕಲ್ಸ್ ಲಿಮಿಟೆಡ್ನವರ ಈ ಪೆಟ್ರೋಲ್ ಬಂಕಿಗೆ ಶುದ್ಧತೆ ಮತ್ತು ನಿಖರವಾದ ಗುಣಮಟ್ಟದ ಖಾತ್ರಿಯನ್ನು ಕೊಡ್ತಾ ಈ ಒಂದು ಪೆಟ್ರೋಲ್ ಬಂಕ್ ಆರಂಭವಾಗಿರುವಂಥದ್ದು. ಪೆಟ್ರೋಲ್ ಬಂಕಿನ ಈ ಚಿತ್ರಣ ಮತ್ತು ಪೆಟ್ರೋಲ್ ಬಂಕಿನ ಡಿಸೈನ್ ಕೂಡ ಬಹಳ ಅದ್ಭುತವಾಗಿದೆ. ಈ ಡಿಸೈನನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಶುಭೋದಯ ಫ್ಯೂಯಲ್ಸ್ನವರು ಓನರ್ಶಿಪ್ಪನ್ನು ಹೊಂದಿರುವಂತಹ ಪೆಟ್ರೋಲ್ ಬಂಕ್ ಇದು ಮಿತ್ತೂರಿನಲ್ಲಿ ಆರಂಭವಾಗಿರುವಂಥದ್ದು. ಈಗಾಗಲೇ ಗ್ರಾಹಕರು ಇಲ್ಲಿ ಟ್ರಯಲ್ ರನ್ ಆರಂಭವಾಗಿದೆ. ನಾಡಿದ್ದು 24ನೇ ತಾರೀಕಿನಂದು ಈ ಒಂದು ಪೆಟ್ರೋಲ್ ಬಂಕ್ ಶುಭಾರಂಭಗೊಳ್ಳಲಿದ್ದು ಈಗಾಗಲೇ ಟ್ರಯಲ್ ರನ್ ಆರಂಭವಾಗಿರುವಂಥದ್ದು. ಗ್ರಾಹಕರು ಈಗಾಗಲೇ ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ ಅನ್ನುವಂಥದ್ದನ್ನು ಇಲ್ಲಿಯ ಓನರ್ಸ್ ಹೇಳ್ತಾ ಇದ್ದಾರೆ. ಈ ಒಂದು ಪೆಟ್ರೋಲ್ ಬಂಕ್ನಲ್ಲಿ ಬಹಳ ಅದ್ಭುತವಾದಂತಹ ಅರೇಂಜ್ಮೆಂಟ್ ಇದೆ. ಸಂಪೂರ್ಣವಾಗಿ ದೊಡ್ಡ ಒಂದು ಸ್ಪೇಸ್ ಕೂಡ ಇಲ್ಲಿ ಸಿಗ್ತಾ ಇದೆ. ದೊಡ್ಡ ಸ್ಪೇಸ್ನಲ್ಲಿ ಮಾಡಿದ್ದಾರೆ. ಬಹಳ ಹೈವೇಗೆ ಬಹಳ ಹತ್ತಿರದಲ್ಲೇ ಇರುವಂಥದ್ದು. ಜೊತೆಗೆ ಹೈವೇಯಲ್ಲಿ ಇಂತಹದೊಂದು ಪೆಟ್ರೋಲ್ ಬಂಕ್ ಬೇಕಿತ್ತು ಅನ್ನುವಂತಹ ಕೂಗಿಗೆ ಸರಿಯಾದ ರೀತಿಯಾದಂಥ ಸ್ಪಂದನೆ ಸಿಕ್ಕಿದೆ ಅಂತ ಹೇಳ್ಬೋದು. ಗ್ರಾಹಕರು ಕೂಡ ಈಗ ಬರ್ತಾ ಇದ್ದಾರೆ. ಈ ಟ್ರಯಲ್ ರನ್ ಆರಂಭವಾಗಿದೆ. ಈ ಬಗ್ಗೆ ಇಲ್ಲಿನ ಓನರ್ ಹತ್ರ ನಾವು ಮಾತಾಡ್ತೀವಿ. ಹೇಗಿದೆ ಶುಭೋದಯ ಫ್ಯೂಯಲ್ಸ್ನ ಓನರ್ ಅವರು? ಸರ್ ನಮಸ್ತೆ, ನಿಮ್ಮ ಹೆಸರೇನು? ಶಿವಕಿರಣ್ ಅಂತೇಳಿ. ಓಕೆ, ಪೆಟ್ರೋಲ್ ಬಂಕ್ ಆರಂಭಿಸಿದ್ದೀರಿ, ಅದು ಕೂಡ MRPL ಅವ್ರದ್ದು. ಮಾಣಿ ಮೈಸೂರು ರಸ್ತೆಯಲ್ಲಿ ಮೊದಲ ಪೆಟ್ರೋಲ್ ಬಂಕ್ ಇದು. ಹೇಗಿದೆ ರೆಸ್ಪಾನ್ಸ್? ಯಾವಾಗ ಓಪನಿಂಗ್? ಇದು ಓಪನಿಂಗ್ ನಿಧಾನಕ್ಕೆ ಸೇಲ್ ಸ್ಟಾರ್ಟ್ ಮಾಡಿದ್ದು 4 ದಿವಸ ಆಯಿತು. ಹಾಗೆ 24ಕ್ಕೆ ಬೆಳಿಗ್ಗೆ 9 ಗಂಟೆಗೆ ಓಪನಿಂಗ್ ಇದೆ. ಹಾಗೆ ಎಲ್ಲರೂ ಬನ್ನಿ, 24 ಬೆಳಿಗ್ಗೆ 9 ಗಂಟೆಗೆ ಸೇಲ್ ಸ್ಟಾರ್ಟ್ ಆಗ್ತಾ ಇದೆ. ಹಾಗೆ ಈಗ ಟ್ರಯಲ್ ರನ್ ಮಾಡ್ತಾ ಇದ್ದೀರಿ, ಹೇಗಿದೆ ರೆಸ್ಪಾನ್ಸ್? ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿಯೇ ಇದೆ. ಆದರೆ ಕಸ್ಟಮರ್ಸ್ MRPL ಬಗ್ಗೆ, ಕಂಪನಿ ಬಗ್ಗೆ ಒಂದು ಬ್ರ್ಯಾಂಡ್ ಇದೆಯಲ್ಲ, ಕಂಪನಿ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ಕಂಪನಿ ಬಗ್ಗೆ ಒಂದು ಒಳ್ಳೆ ರೀತಿಯ ಅಭಿಪ್ರಾಯ ಹೊಂದಿದ್ದಾರೆ ಎಲ್ಲರೂ ಸಹ. MRPL ಪೆಟ್ರೋಲ್ ಬಂಕ್ನಲ್ಲಿ ಡಿಸೈನಿಂಗ್ ಬಹಳ ಅದ್ಭುತವಾಗಿ ಕಾಣ್ತಾ ಇದೆ. ಯಾಕೆಂತಂದರೆ ಬಹಳ ವಿಶೇಷ. ಯಾಕೆಂತಂದರೆ ಬೇರೆ ಬೇರೆ ಕಂಪನಿಗಳನ್ನು ನೋಡ್ತಾ ಇದ್ದಂಥ ನಾವು ಇಂತಹದೊಂದು ಹೊಸ ಡಿಸೈನಲ್ಲಿ ನೋಡ್ತಾ ಇದ್ದೀವಿ. ಈ ಲುಕ್ ಬಗ್ಗೆ ಏನು ಹೇಳ್ತಾರೆ ಗ್ರಾಹಕರು? ಇದು ಲುಕ್ ಒಂಥರ ಕಸ್ಟಮರ್ ಬಂದರೆ ಈ ಡಿಸೈನ್ ಎಲ್ಲೂ ಸಿಕ್ಕಲ್ಲ. ಕಲರ್ ಚೆಂದಾಗಿದೆ, ಮ್ಯಾಚಿಂಗ್ ಎಲ್ಲ. ಹಾಗೆ ಅವರದ್ದೇ MRPL ಡಿಸೈನ್ ಪ್ರಕಾರನೇ ಮಾಡ್ತಾ ಇದ್ದಾರೆ. ಹಾಗೆ ಡಿಸೈನರ್. ಓಕೆ, ಶುಭೋದಯ ಫ್ಯೂಯಲ್ಸ್ನ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಶುಭೋದಯ ಫ್ಯೂಲ್ಸ್ ಅಂದರೆ ನಮ್ಮ ಮನೆ ಹೆಸರು, ಅದು ಶುಭೋದಯ ಫ್ಯೂಲ್ಸ್ ಅಂತೇಳಿ. ಒಂದು ಕೃಷಿ ಮಾಡ್ತಾ ಇದ್ದೇವೆ ಎಲ್ಲರೂ ಸಹ. ಹಾಗೆ ಒಂದು ಕಮರ್ಷಿಯಲ್ ಮಾಡುವ ಅಂತೇಳಿ ಹೊರಟು ಶುಭೋದಯ ಫ್ಯೂಲ್ಸ್ ಅಂತ ಮಾಡ್ತಾ ಇರೋದು ಈಗ. ಹಾಗೆ ಕೃಷಿಯಿಂದ ಈ ಲೆವೆಲ್ನ ಕಮರ್ಷಿಯಲ್ಗೆ ಹೇಗೆ ಸರ್ ಬದಲಾವಣೆ ಅಂತೇಳಿದರೆ, ಊರು ಬಿಟ್ಟು ಹೊರಗೋಕೆ ಮನಸ್ಸಿಲ್ಲ, ಊರಲ್ಲಿ ಇದ್ದುಕೊಂಡು ಮಾಡಬೇಕು ಅಂತೇಳಿ ಹಠದಿಂದ ಮಾಡ್ತಾ ಇರೋದು ಅಷ್ಟೇ. ನಿರೀಕ್ಷೆ ಹೇಗೆ? ನಿರೀಕ್ಷೆ ತೊಂದರೆ ಇಲ್ಲ, ನಮ್ಮದೇ ಜಾಗ ಆದ ಕಾರಣ ನಿರೀಕ್ಷೆ ಎಷ್ಟು ಹೋದರೂ ತೊಂದರೆ ಇಲ್ಲ. ಹೌದು, ಸರ್ವಿಸ್ ಒಂದು ಚೆನ್ನಾಗಿ ಕೊಡಬೇಕು ಅಂತ ಅಷ್ಟೇ, ಬೇರೆ ಅಂತೆಲ್ಲ. ಈಗ ಹೇಗೆ ಸರ್ವಿಸ್ ಏನಾದರೂ ಪ್ಲ್ಯಾನ್ ಮಾಡಿದ್ದೀರಾ ಅಥವಾ 24 ಅವರ್ಸ್ ಏನಾದರೂ ಮಾಡುವ ಚಿಂತನೆ ಮುಂದೆ ಇದೆಯಾ ಅಥವಾ ಈಗ ಮಾಡ್ತೀರಾ? 24 ಅವರ್ಸು ಮಾಡಬೇಕಂತ ಚಿಂತನೆ ಇದೆ. ಈಗ ಮಾಣಿ ಮತ್ತು ಸಂಪಾಜಿವರೆಗೆ 62 ಕಿಲೋಮೀಟರ್ವರೆಗೆ ಹೈವೇ ಬರೋ ಚಾನ್ಸಸ್ ಇದೆ. ಸದ್ಯದಲ್ಲಿ ಒಂದು 6 ತಿಂಗಳು 1 ವರ್ಷದಲ್ಲಿ ಹೈವೇ ಬರ್ತದೆ. ಆಗ ವೈಡ್ನಿಂಗ್ ಎಲ್ಲ ಆದ ನಂತರ ಹೈವೇ, ನ್ಯಾಷನಲ್ ಹೈವೇ ಡಬಲ್ ರೋಡ್ ಆದ ನಂತರ ಮಾಡುವಂತ ಇದ್ದೇವೆ. ಹಾಗೆ ಈಗ ರಾತ್ರಿ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಓಪನಿಂಗ್ ಇದೆ. 24ನೇ ತಾರೀಕು 9 ಗಂಟೆಗೆ ಈ ಒಂದು ಪೆಟ್ರೋಲ್ ಬಂಕ್ನ ಉದ್ಘಾಟನಾ ಕಾರ್ಯ ನಡೆಯಲಿಕ್ಕಿದೆ. ಆದರೆ ಈಗಾಗಲೇ ಟ್ರಯಲ್ ರನ್ನಲ್ಲಿ ಬಹಳಷ್ಟು ಗ್ರಾಹಕರು ಮೆಚ್ಚುಗೆಯನ್ನು ಸೂಚಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಗ್ರಾಹಕರು ಈಗಾಗಲೇ 4-5 ದಿನಗಳಿಂದ ಟ್ರಯಲ್ ರನ್ ಆರಂಭವಾಗಿದೆ. ಕಂಟಿನ್ಯೂಸ್ ಆಗಿ ಗ್ರಾಹಕರು ಬರ್ತಾ ಇದ್ದಾರೆ. ಅದರ ಜೊತೆಗೆ 4-5 ದಿನದ ಹಿಂದೆ ಹಾಕಿದವರು ಮತ್ತೆ ಇಲ್ಲಿಗೆ ಬರ್ತಾ ಇರುವಂಥದ್ದು ಅವರಿಗೆ ಖುಷಿ ಕೊಟ್ಟಿದೆ ಅನ್ನುವಂಥದ್ದನ್ನು ಕೂಡ ನಮ್ಮ ಹತ್ರ ಹೇಳ್ತಾ ಇದ್ದಾರೆ. ಈಗ ಒಂದಷ್ಟು ಗ್ರಾಹಕರನ್ನು ಕೂಡ ನಾವು ಮಾತನಾಡಿಸುವ. ಈಗ ನಮ್ಮ ಜೊತೆಗೆ ಒಬ್ಬರು ಗ್ರಾಹಕರು ಕೂಡ ಇದ್ದಾರೆ. ಈಗಾಗಲೇ MRPLನಲ್ಲಿ ಪೆಟ್ರೋಲ್ ಹಾಕಿದಂಥ ಗ್ರಾಹಕರು, ಸ್ಥಳೀಯರು ಅಂತ ಅನಿಸುತ್ತೆ. ಸರ್ ನಮಸ್ತೆ, ನಿಮ್ಮ ಮನೆಯಲ್ಲಿ? ಇಲ್ಲಿ ಹತ್ತಿರದಲ್ಲಿ. ಓಕೆ, ಮಿತ್ತೂರಿನಲ್ಲಿ MRPLನವ್ರದ್ದೊಂದು ಪೆಟ್ರೋಲ್ ಬಂಕ್, ಅದು ಶುಭೋದಯ ಫ್ಯೂಯಲ್ಸ್ ಅನ್ನುವಂಥ ಹೆಸರಿನಲ್ಲಿದೆ. ಏನು ಹೇಳ್ತೀರಿ ಈ ಹೊಸ ಪೆಟ್ರೋಲ್ ಬಂಕ್ ಬಗ್ಗೆ? ಅದು ನಮಗೆ ಹತ್ತಿರದವರಿಗೆಲ್ಲ ಭಾರಿ ಒಳ್ಳೆಯದು, ಅನುಕೂಲ. ಓಕೆ, ಇಲ್ಲದ್ರೆ ಪುತ್ತೂರಿಗೆ ಹೋಗಬೇಡುವ ನಗರಕ್ಕೆ. ಹೌದು, ಅದರಿಂದ ಭಾರಿ ಉತ್ತಮವಾಗಿದೆ. ನೀವು ಸ್ಥಳೀಯರಲ್ಲಿ? ಇಲ್ಲಿ. ಎಲ್ಲಿ ನಿಮ್ಮ ಮನೆ? ಇಲ್ಲೇ KB ಹತ್ರ. ಮಿತ್ತೂರಲ್ಲಿ. ಮಿತ್ತೂರಿನವರೇ ಹೇಳ್ತಾ ಇರುವಂಥದ್ದು ನಮಗೆ ಬಹಳ ಹತ್ತಿರ ಆಯಿತು. ಜೊತೆಗೆ ಇಲ್ಲದಿದ್ದರೆ ನಾವು ಪುತ್ತೂರಿಗೆ ಹೋಗಬೇಕಿತ್ತು ಅನ್ನುವಂಥದ್ದನ್ನು ವ್ಯಕ್ತಪಡಿಸ್ತಿದ್ದಾರೆ ಅವರೊಂದು ಅಭಿಪ್ರಾಯ. ಖಂಡಿತ ಇನ್ನಷ್ಟು ಗ್ರಾಹಕರನ್ನ ಮಾತಾಡಿಸುವ. ಗ್ರಾಹಕರು ಡೀಸೆಲ್ ಹಾಕಿಸ್ತಾ ಇದ್ದಾರೆ, ನೋಡು ಅವ್ರ ಹತ್ರ ಮಾತಾಡೋಣ. ಯಾಕಂತಂದರೆ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಥರ ಕಾಣ್ತಾ ಇದ್ದಾರೆ. ಸರ್ ನಮಸ್ತೆ, ಏನು ಹೆಸರು ನಿಮ್ಮದು? ನಿಷ್ಕಲ್ ಅಂತ. ನಿಷ್ಕಲ್. MRPL ಮಿತ್ತೂರಿನಲ್ಲಿ
ಪೆಟ್ರೋಲ್ ಬಂಕ್ ಓಪನ್ ಆಗಿದೆ, ಏನು ಅನ್ಸುತ್ತೆ ನಿಮಗೆ? ತುಂಬ ಖುಷಿ ಆಗ್ತಿದೆ. ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಫಾರ್ ಅವೆಲ್ಲಿ ಯಾವುದು ಇಲ್ಲ, ದೂರ ಇರೋದು. ಇಲ್ಲಿ ಸುಮಾರು ಜನರಿಗೆ ಹೆಲ್ಪ್ ಆಗ್ಬೋದು ಅಂತ ನೆನೆಸಿದ್ದೇನೆ. ತುಂಬ ಹೆಲ್ಪ್ ಆಗ್ಬೋದು. ದೆನ್ ತುಂಬ ಕ್ಲೀನ್ ಪೆಟ್ರೋಲ್ ಅಂತ ಸುಮಾರು ಕಡೆ ಕೇಳಿಪಟ್ಟಿದ್ದೇನೆ. ಹಾಗೆ ಓಕೆ, ನೋಡ್ಬೇಕಷ್ಟೇ ಇನ್ನು ಹೇಗೆ ಉಂಟು ಅಂತ. ಓಕೆ, ಟ್ರಯಲ್ ರನ್ ಆರಾಮಾಗಿದೆ. 24ಕ್ಕೆ ಸ್ಟಾರ್ಟ್ ಆಗುತ್ತಂತೆ ಕ್ಲೀನ್ ಪೆಟ್ರೋಲ್ ಅಂತೂ ನಿಮಗೆ. ಸುಮಾರು ಜನ ಹೇಳಿದ್ದಾರೆ. ಓಕೆ, ಅವ್ರದ್ದು ದೇಹವಾಕ್ಯ ಕೂಡ ಶುದ್ಧತೆ ಮತ್ತು ನಿಖರವಾದ ಗುಣಮಟ್ಟ ಅಂತ. ಹೌದು. ಮತ್ತೆ ರೇಟ್ ಸಹ ಸ್ವಲ್ಪ ವೇರಿಯೇಷನ್ ಉಂಟು ಅಂತ ಹೇಳಿದ್ದಾರೆ. ಹಾಗೆ ನೋಡ್ಬೇಕು ಇನ್ನು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಇದು ಗ್ರಾಹಕರ ಮಾತು. ರೇಟ್ನಲ್ಲಿ ಸ್ವಲ್ಪ ವೇರಿಯೇಷನ್ ಇದೆ, ಜೊತೆಗೆ ಕ್ಲೀನ್ ಪೆಟ್ರೋಲ್ ಅನ್ನುವಂಥದ್ದನ್ನು ಕೇಳ್ಪಟ್ಟಿದ್ದೇನೆ. ನಾನು ಕೂಡ ಈ ಬಗ್ಗೆ ನೋಡ್ತಾ ಇದ್ದೇನೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಮತ್ತೆ ಒಂದಷ್ಟು ಗ್ರಾಹಕರನ್ನು ಮಾತಾಡಿಸುವಂತಹ ಪ್ರಯತ್ನ ಮಾಡ್ತೀವಿ. ಮತ್ತೊಬ್ಬರು ಗ್ರಾಹಕರು ಇಲ್ಲಿದ್ದಾರೆ, ಅವರನ್ನು ಕೂಡ ನಾವು ಮಾತನಾಡಿಸ್ತೇವೆ. ಸರ್ ನಮಸ್ತೆ, ಏನು ನಿಮ್ಮ ಹೆಸರು? ನಾಗೇಶ್ ಅಂತ. ನಾಗೇಶ್, ಈಗ MRPL ಆರಂಭವಾಗಿದೆ, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ತುಂಬ ಖುಷಿ ಆಗ್ತಿದೆ ಸರ್. ನಾವು ಇಲ್ಲೊಂದು ಇಂಥ ಒಂದು ಪೆಟ್ರೋಲ್ ಪಂಪ್ ಆದ್ದು ನಮಗೆ ತುಂಬ ಸಂತಸ ತಂದಿದೆ. ಇನ್ನು ಶುಭವಾಗಲಿ ಎಲ್ರಿಗೂ. ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಬರುವ ಹಾಗೆ ಸಪೋರ್ಟ್ ಕೊಡ್ತೇವೆ ಎಲ್ಲರನ್ನು. ಹಾಗೆ ಓಕೆ, ಈಗ ಇಲ್ಲಿ ಸ್ಪೇಸ್ ಕೂಡ ಬಹಳ ದೊಡ್ಡ ಸ್ಪೇಸ್ ಉಂಟು. ಒಳ್ಳೆ ವಿಶಾಲವಾದ ಪಂಪ್ ತೆರೆದಿದ್ದೀರಾ, ಒಳ್ಳೆ ಖುಷಿಯಾಗಿದೆ ಎಲ್ರಿಗೂ. ಸಂಖ್ಯೆ ಇರ್ತಾ ಇದೆ, ಅಂದರೆ ಪ್ರಯೋಗಾತ್ಮಕವಾಗಿ ಈಗಾಗಲೇ ತೆರೆದಿದ್ದಾರೆ. ಯಾವ ರೀತಿಯಾಗಿ ಪ್ರಾಯೋಗಿಕವಾಗಿ ತೆರೆದಿರುವಂಥದ್ದು, ಈಗಾಗಲೇ ಗ್ರಾಹಕರು ಬಂದು ಇಲ್ಲಿ ಪೆಟ್ರೋಲನ್ನು ಹಾಕಿಸ್ತಾ ಇದ್ದಾರೆ. ಮತ್ತೊಬ್ಬರು ಗ್ರಾಹಕರು ಅವರ ಆಕ್ಸೆಸ್ ಗಾಡಿಗೆ ಪೆಟ್ರೋಲನ್ನು ಹಾಕಿಸ್ತಾ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. MRPL ಅನ್ನುವಂಥ ಒಂದು ಸಂಸ್ಥೆ ನಮ್ಮ ಮಿತ್ತೂರಿನಲ್ಲಿ ಈ ಒಂದು ಪೆಟ್ರೋಲ್ ಬಂಕನ್ನು ತೆರೆದಿದ್ದಾರೆ, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇಲ್ಲಿ ಆದದ್ದು ನನಗೆ ಕೂಡ ತುಂಬ ಖುಷಿಯಾಗಿದೆ. ಯಾಕಂದರೆ ಇಲ್ಲಿ ಜಂಕ್ಷನಿಂದ ಅಂದರೆ ಒಂದು ಆ ಕಡೆ ಇಂಡಿಯನ್ ಆಯಿಲ್ ಮತ್ತು ಭಾರತ್ ಪೆಟ್ರೋಲಿಯಂ ಪುತ್ತೂರಲ್ಲಿ, ಇಲ್ಲಿ ಒಂದು MRPL ಅಂದರೆ ಮಂಗಳೂರಲ್ಲಿ ಮಾತ್ರ ಇದ್ದದ್ದು. ಇಲ್ಲಿ ಅದು ನನಗೆ ಕೂಡ ತುಂಬ ಖುಷಿಯಾಗಿದೆ. ಮತ್ತು ಕ್ವಾಲಿಟಿ ಕೂಡ ತುಂಬ ಒಳ್ಳೆಯದಿದೆ. ಕ್ವಾಲಿಟಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ತುಂಬ ಒಳ್ಳೆಯದಿದೆ ಕ್ವಾಲಿಟಿ, ಬೇರೆ ಕಂಪೇರ್ ಮಾಡಿದರೆ. ಬೇರೆ ಕಡೆ ನೀವು ಹಾಕಿಸಿದ್ದೀರಿ? ಹಾಕಿಸಿದ್ದೇನೆ, ತುಂಬ ಸಲ ಹಾಕಿಸಿದ್ದೇನೆ. ಬಟ್ ಇದಕ್ಕೆ ಕಂಪೇರ್ ಮಾಡಿದರೆ ತುಂಬ ಒಳ್ಳೆಯದಿದೆ. ರೇಟ್ ವೈಸ್ ಓಕೆ, ಗುಡ್. ಮಿತ್ತೂರಿನ ಈ ಪೆಟ್ರೋಲ್ ಬಂಕ್ನಲ್ಲಿ ಅಂದರೆ MRPLದು ಬಂದಿರೋದ್ರಿಂದ ಎಷ್ಟು ನೆರವಾಗ್ಬೋದು ಜನರಿಗೆ? ತುಂಬ ನೆರವಾಗ್ತದೆ. ತುಂಬ ನೆರವು. ನಿಮ್ಮ ಹೆಸರೇನು? ಜಯರಾಮ್ ಶೆಟ್ಟಿ ಅಂತ. ಥ್ಯಾಂಕ್ ಯು ಜಯರಾಮ್. ಇದು ಇವರ ಮಾತು, ಗ್ರಾಹಕರ ಮಾತು. ಬಹಳ ಅದ್ಭುತವಾದಂತಹ ರೀತಿಯಲ್ಲಿ ಅವರೊಂದು ರೆಸ್ಪಾನ್ಸನ್ನು ಕೊಟ್ಟಿದ್ದಾರೆ. ಉತ್ತಮವಾದಂತಹ ರೆಸ್ಪಾನ್ಸ್ ಬರ್ತಾ ಇದೆ. 24ನೇ ತಾರೀಕಿಗೆ ಈ ಒಂದು ಪೆಟ್ರೋಲ್ ಬಂಕ್ ಶುಭೋದಯ ಫ್ಯೂಯಲ್ಸ್ ಉದ್ಘಾಟನೆ ಆಗಲಿಕ್ಕಿದೆ. ಈಗಾಗಲೇ ಸಂಪೂರ್ಣ ಕೆಲಸ ಕಾರ್ಯಗಳು ಪೂರ್ಣ ಆಗ್ತಾ ಇದೆ. ಪ್ರಾಯೋಗಿಕವಾಗಿ ಅವರು ತೆರೆದಿದ್ದರೂ ಕೂಡ ಈಗಾಗಲೇ ಗ್ರಾಹಕರಿಂದ ಬಹಳ ದೊಡ್ಡ ರೆಸ್ಪಾನ್ಸನ್ನು ಅವರು ಪಡೆದಿದ್ದಾರೆ. ಇನ್ನಷ್ಟು ರೆಸ್ಪಾನ್ಸನ್ನು ನಿರೀಕ್ಷೆಯಲ್ಲಿ ಅವರಿದ್ದಾರೆ. ಶುಭೋದಯದ ಈ ಫ್ಯೂಯಲ್ಸ್ನ MRPLನವರ ಈ ಒಂದು ಪೆಟ್ರೋಲ್ ಬಂಕಿಗೆ ನಾವು ಕೂಡ ಶುಭವನ್ನು ಹಾರೈಸ್ತಾ ಇದ್ದೀವಿ. ಧನುಷ್ ಜೊತೆಗೆ ದಾಮೋದರ ದೊಂಡೊಲೆ, ಸುದ್ದಿ ನ್ಯೂಸ್, ಮಿತ್ತೂರು.